ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿ ತಿಳಿದುಕೊಳ್ಳಲೇಬೇಕಾದವು ಈ 3 ವಿಚಾರಗಳು. ಈ 3 ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇ ಆದರೆ ನಾವು ನಮ್ಮ ಜೀವನದಲ್ಲಿ ಗೆದ್ದೇ ಗೆಲ್ಲುತ್ತೇವೆ. ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವುದು ಆ 3 ವಿಚಾರಗಳು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ. ಸ್ನೇಹಿತರೆ, ನಾವು ಯಾವುದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹ ಮೊದಲು ಯೋಚನೆ ಮಾಡಲು ಪ್ರಾರಂಭಿಸುತ್ತೇವೆ. ಬಹಳಷ್ಟು ಜನ ಜೀವನವಿಡೀ ಅವರು ಯೋಚನೆ ಮಾಡುತ್ತಲೇ ಸಮಯ ಕಳೆದು ಬಿಡುತ್ತಾರೆ. ಹಾಗೆ ಮಾಡಬಾರದು. ಒಮ್ಮೆ ಕಳೆದು ಹೋದ ಸಮಯ ಹಿಂತಿರುಗಿ ಯಾವತ್ತೂ ಬರುವುದಿಲ್ಲ. ನಾವು ಯೋಚನೆ ಮಾಡುವುದನ್ನು ಬಿಟ್ಟು ನಾವು ಮಾಡಬೇಕು ಅಂದುಕೊಂಡ ಕೆಲಸಗಳನ್ನು ಆ ಕೂಡಲೇ ಶುರು ಮಾಡಬೇಕು. ಇನ್ನು 2ನೇ ವಿಚಾರ, ನಾವು ಯಾರೊಂದಿಗೂ ವಾದ ಮಾಡಬಾರದು, ಸಾಬೀತು ಮಾಡಿ ತೋರಿಸಬೇಕು. ಆಗಲೇ ನಮ್ಮ ವಾದಕ್ಕಿಂತಲೂ ಹೆಚ್ಚಿನ ಗೌರವ ಸಾಬೀತು ಮಾಡಿದಾಗ ನಮಗೆ ಸಿಗುತ್ತದೆ. ಇನ್ನು 3ನೇ ವಿಚಾರ ಯಾವುದೆಂದರೆ, ನಾವು ಮಾಡುವ ಯಾವುದೇ ಕೆಲಸವನ್ನಾದರೂ ಸಹ ಮಾಡುವ ಮೊದಲು ಯಾರಿಗೂ ಹೇಳಬಾರದು. ಹೇಳುವುದರಿಂದ ನಮಗೆ ಸಿಗುವ ಲಾಭಕ್ಕಿಂತಲೂ ನಷ್ಟಗಳೇ ಹೆಚ್ಚು. ಹಾಗಾಗಿ ಯಾರೊಂದಿಗೂ ಮಾಡುವ ಮುನ್ನ ಮಾತನಾಡುವ ಬದಲು ಮಾಡಿ ತೋರಿಸಬೇಕು. ಹಾಗೆ ನಾವು ಮಾಡಿದ ಕೆಲಸವು ಶ್ರೇಷ್ಠವಾಗಿದ್ದರೆ ಆಗ ಜನರೇ ಅದರ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಹಾಗಾಗಿ ಈ 3 ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಗೆಲುವು ನಮ್ಮದೇ. ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಒತ್ತಿ. ನಾವು ಹಾಕುವ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತದೆ. ಧನ್ಯವಾದಗಳು.